ನಮಸ್ಕಾರ ಸ್ನೇಹಿತರೆ, ನಾನು ಅನಿತಾ ಬಸವರಾಜ್ ಮಂತ್ರಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು. ಇವತ್ತು ಭತ್ತ ಬೆಳೆದಂಥ ರೈತ ಬೀದಿಗೆ ನಿಲ್ಲುವಂಥ ಪರಿಸ್ಥಿತಿ. ಇವತ್ತು ಸರ್ಕಾರ MSP ಬೆಲೆ ಏನು ಕೊಡ್ತಾ ಇದೆ ನಮ್ಮ ರೈತನಿಗೆ, ಯಾವುದಕ್ಕೂ ಸಾಲ್ತಾ ಇಲ್ಲ. ಇವತ್ತು ಒಂದು ಪಾಮ್ ಆಯಿಲ್ 1 ಲೀಟ್ರಿಗೆ 80 ರೂಪಾಯಿ ಇದ್ದಂಥ ಪಾಮ್ ಆಯಿಲು 180 ಆಗಿದೆ ಸ್ವಾಮಿ. ಆದರೆ ನಮ್ಮ ಭತ್ತ ಬೆಳೆದಂಥ ರೈತನ ಪರಿಸ್ಥಿತಿ ನೋಡ್ರಿ ಎಂಥ ಧೋರಣವಾಗಿದೆ ಅಂತೇಳಿ. ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಭತ್ತ ಬೆಳೆದಂಥ ರೈತನ ಪರಿಸ್ಥಿತಿ ಯಾವತ್ತೂ ಬದಲಾವಣೆ ಆಗೋದೇ ಇಲ್ಲ. ನಿಜ, ನಾವು ರೈತರು ದಡ್ರೆ, ಒಂದು ನಿಮ್ಮನ್ನು ನಂಬುತ್ತೀವಲ್ಲ, ಆ ದಡ್ಡತನ. ಎಲ್ಲೋ ಒಂದು ಆಶಾಭಾವನೆ, ಸರ್ಕಾರ ಬದಲಾವಣೆ ಆದರೂ ನಮ್ಮ ರೈತನ ಕೈ ಹಿಡಿತಾನ ಯಾವುದೇ ಬೇರೆ ಸರ್ಕಾರ ಬಂತಂತ ಹೇಳಿ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ತಗೊಂಬಂದು ನಮ್ಮ ರೈತರು ಜನಸಾಮಾನ್ಯರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆಡಳಿತ ಕೊಟ್ಟಿದ್ದಾರೆ. ಆದರೆ ನೀವು ಮಾಡಿದ್ದೇನು? ಇವತ್ತು ನಮ್ಮ ರೈತನ ಮೇಲೆ ಬೆನ್ನ ಮೇಲೆ ಗುದ್ದಂತ ಕೆಲಸ ಮಾಡ್ತಾ ಇದ್ದೀರಿ. ಒಂದು ಭತ್ತ ಬೆಳೆಬೇಕಾದ್ರೆ 1 ಎಕರೆ ಬೆಳಿಬೇಕಂತ ರೈತನ ಪಾಡು ಅಧೋಗತಿ ಆಗಿರ್ತದ. ನಿಮಗೇನು ಗೊತ್ತು? ನೀವು ಗಂಡು ಮಕ್ಳು ಏನಿದ್ರಿ, ಸೇವ್ ಮಾಡ್ಕೊಳಂತ ಬ್ಲೇಡ್ ರೇಟ್ ಹೆಚ್ಚು ಮಾಡಕ್ಕೆ ಬರ್ತದೆ ನಿಮ್ಗೆ. ಆದರೆ ನಮ್ಮ ರೈತನ ಬೆಳೆದಂಥ ಬೆಳೆಯ ರೇಟ್ ಹೆಚ್ಚು ಮಾಡಕ್ಕೆ ಬರೋದಿಲ್ಲ. ಖರೀದಿ ಕೇಂದ್ರ ಸರಿಯಾದ ಸಮಯಕ್ಕೆ ತೆಗೆದು ಗೊತ್ತಿಲ್ಲ ನಿಮಗೆ. ತೆಗಿತೀರಿ ಇವಾಗ. ನಮ್ಮ ರೈತ, ಸಣ್ಣ ಪುಟ್ಟ ರೈತ ಮಾರಾಟ ಮಾಡಿಕೊಂಡು ತಮ್ಮ ಮೇಲೆ ಇರೋಂಥ ಸಾಲವನ್ನು ತೀರಿಸೋದಕ್ಕೆ ಈ ಕಡೆ ಭತ್ತ ಕಟಾವು ಮಾಡಬೇಕು, ಹಿಂದಲೇ ಮಾರಬೇಕು ಅಂತ ಪರಿಸ್ಥಿತಿ ತಂದಿಟ್ಟಿರ್ತೀರಿ. ಎಲ್ಲ ಭತ್ತನ ಮಾರಾಟ ಮಾಡಿದ್ಮೇಲೆ ಸಣ್ಣ ಪುಟ್ಟ ರೈತರು ಭತ್ತ ಮಾರಾಟ ಮಾಡಿದ್ಮೇಲೆ ಆಮೇಲೆ ಖರೀದಿ ಕೇಂದ್ರ ಚಾಲೂ ಮಾಡ್ತೀರಿ. ಯಾವನಿಗ್ರಿ ಅನುಕೂಲ? ಅದು ಮಧ್ಯವರ್ತಿಗಳಿಗೆ ಅನುಕೂಲ, ನಮಗಲ್ಲ. ಇವತ್ತು ಒಂದು ಎಣ್ಣೆ ರೇಟಿಂದ ಹಿಡಿದು ಡೀಸೆಲು, ಪೆಟ್ರೋಲು, ಗೊಬ್ಬರ ಪ್ರತಿಯೊಂದು ಹೆಚ್ಚು ಮಾಡಿರಿ. ಆದರೆ ನಮ್ಮ ರೈತ ಬೆಳೆದಂಥ ಭತ್ತಕ್ಕೆ ರೇಟ್ ಇಲ್ಲ. ಎಲ್ಲಿ ಹೋಗೋಣ ನಾವು? ಸಾಕು ಇಷ್ಟು ಬಂಡತನ. ರೈತ ಒಳಗಡೆ ನೀವು ಬಂದು ನಮ್ಮ ರೈತನಿಗೆ ಸರಿಯಾದ ಬೆಲೆ ಅಂದರೆ ಸರಿಸುಮಾರು 1 ಕ್ವಿಂಟಲ್ಗೆ 3,000 ಆಗುವಂತೆ ಮಾಡಿ, ಇಲ್ಲಾಂದರೆ ಇದ್ರ ವಿರುದ್ಧ ರೈತರು ದಂಗೆ ಎದ್ದೇಳೋದ್ರಲ್ಲಿ 2 ಮಾತಿಲ್ಲ ಅಂತ ಇಲ್ಲಿ ನಾ ಹೇಳ್ತೀನಿ. ಬಂಡತನ ಬಿಡ್ರಿ, ಸಾಕು. ರೈತರ ಪರವರೆಗೆ ಬರ್ರಿ. ಎಷ್ಟ್ರಿ ನಿಮ್ಮ ಬಂಡತನ? ನಾಚಿಕೆ ಆಗಂಗಿಲ್ಲ. ರೈತ ಬೆಳೆದಂಥ ಅನ್ನ ತಿಂತೀರಿ. ಇಡೀ ಏಷ್ಯಾ ಖಂಡದಲ್ಲೇ ಭತ್ತ ಬೆಳೆಯಂಥ ನಾಡು ನಮ್ಮ ರಾಯಚೂರು. ಮಸ್ಕಿ, ಸಿಂಧನೂರು, ಮಾನ್ವಿ, ದೇವದುರ್ಗ, ಇನ್ನು ರಾಯಚೂರು ಭತ್ತ ಬೆಳೆದಂಥ ನಾಡು. ಇಡೀ ದೇಶಕ್ಕೆ ಚಿನ್ನ ನೀಡುವಂಥ ನಾಡು, ಬೆಳಕು ನೀಡುವಂಥ ನಾಡು ನಮ್ಮ ರಾಯಚೂರು. ನಮ್ಮ ರೈತನಿಗೆ ಬೆನ್ನು ಮೇಲೆ ಗುದ್ದಂಥ ಕೆಲಸ ಯಾಕೆ ಮಾಡ್ತೀರಿ ನೀವು? ಯಾವಾಗ ಬದಲಾವಣೆ ನಮ್ಮ ರೈತನ ಪರಿಸ್ಥಿತಿ? ಸಾಕು ಇಷ್ಟು ದಿನ ನಮ್ಮ ಮೇಲೆ ಸವಾರಿ ಮಾಡಿದ್ದು. ಇನ್ನೇನು ಎಲೆಕ್ಷನ್ ಸಲುವಾಗಿ ನೀವು ಏನು ನಾಟಕ ಮಾಡಕತ್ತೀರಲ್ಲ, ಅದು ನಡೆಯಂಗಿಲ್ಲ. ನಮ್ಮ ರೈತರು ಎಚ್ಚೆತ್ಕೊಂಡಾರ, ನಾವು ಬಿಡಂಗಿಲ್ಲ. ರೈತರನ್ನ ಎಬ್ಬಿಸ್ತೀವಿ, ಒಕ್ಲಬಿಸ್ತೀವಿ, ಬರ್ರಿ ಅಂತೇಳಿ. ಈ ಭಂಡ ಸರ್ಕಾರಕ್ಕೆ ಪಾಠ ಕಲಿಸೋಣ ಅಂತ ಕರಿತೀವಿ. ನೀವು ಯಾವುದೇ ಸರ್ಕಾರ ಬರಲಿ, ನಮ್ಮ ರೈತನ ಪರವಾಗಿ ಕೆಲಸ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಇದ್ರ ಪರಿಣಾಮ ನೆಟ್ಟಗಿರಂಗಿಲ್ಲ. ಇದು ತಿಳ್ಕೊರಿ.